ಕಬಕ ಗ್ರಾಮ ಪಂಚಾಯತ್ ವಿರುದ್ಧ ದೂರು ನೀಡಲು ಹೋದ ನಮ್ಮ ಪಕ್ಷದ 3 ಕಾರ್ಯಕರ್ತರನ್ನ ಪೊಲೀಸರು ಠಾಣೆಯಲ್ಲಿ ಕೂರಿಸಿ ಅವರ ವಿರುದ್ಧ ಕೇಸು ದಾಖಲಿಸಿದ್ದಾರೆ ಎಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಸ್ಡಿಪಿಐ ಅಧ್ಯಕ್ಷರಾದ ಸಿದ್ದಿಕ್ ಆರೋಪಿಸಿದ್ದಾರೆ. ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಸ್ವಾತಂತ್ರ್ಯ ಬಂದು 74 ವರ್ಷವಾದರೂ ಇಲ್ಲಿಯವರೆಗೆ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರರು ಎಂದು ಎಲ್ಲೂ ಹೇಳಿರಲಿಲ್ಲ. ಇತ್ತೀಚೆಗೆ ಕೆಲವರು ಅವರನ್ನ ಸ್ವಾತಂತ್ರ್ಯ ಹೋರಾಟಗಾರ ಎಂದು ಬಿಂಬಿಸಿದರು. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಡಿದ್ದನ್ನ 200 ವರ್ಷಗಳಿಂದ ಕೇಳಿಕೊಂಡು ಬಂದಿದ್ದೇವೆ. ಪಂಚಾಯಿತಿಯ ಕಾರ್ಯಕ್ರಮದಲ್ಲಿ ಸಾವರ್ಕರ್ ಫೋಟೋ ಬಳಸುವುದಾದರೆ ಟಿಪ್ಪು ಫೋಟೋ ಕೂಡ ಬಳಸಿ ಎಂದು ನಮ್ಮ ಕಾರ್ಯಕರ್ತರು ಹೇಳಿದ್ದು ನಿಜ. ಇದು ದೇಶದ್ರೋಹ ಹೇಗಾಗುತ್ತದೆ ಎಂದು ಅವರು ಪ್ರಶ್ನಿಸಿದ್ರು. ನಾವು ಮಾಡಲು ಉದ್ದೇಶಿಸಿದ ಪ್ರತಿಭಟನೆಯನ್ನ ಕರ್ಫ್ಯೂ ಹಿನ್ನೆಲೆಯಲ್ಲಿ ಮಾಡಿಲ್ಲ. ಮುಂದಕ್ಕೆ ಈ ಬಗ್ಗೆ ನಿರ್ಧರಿಸಲಾಗುವುದು. ಆದರೆ ಅವರು ಜನ ಸೇರಿಸಿ ಸಭೆ ಮಾಡಿದ್ದಾರೆ. ಇದರ ವಿರುದ್ಧ ದೂರು ನೀಡಲಾಗುವುದೆಂದು ಹೇಳಿದ್ರು. ಎಲ್ಲರಿಗೂ 75ನೇ ದಿನದ ಸ್ವಾತಂತ್ರ್ಯದ ಶುಭಾಶಯಗಳು. ಇವತ್ತು ಬೆಳಿಗ್ಗೆ ಕಬಕ ಗ್ರಾಮ ಪಂಚಾಯತ್ನಲ್ಲಿ ಸಾವರ್ಕರ್ರ ಫೋಟೋ ಹಾಕಿಕೊಂಡು ಒಂದು ಪಂಚಾಯತ್ ವತಿಯಿಂದ ಒಂದು ಸ್ವಾತಂತ್ರ್ಯ ರಥ ಅಂತೇಳಿ ಒಂದೊಂದು ರಥ ಹೊರಡುವ ಸಂದರ್ಭದಲ್ಲಿ ಅಲ್ಲಿಯವರು ಸೇರಿಕೊಂಡು ಇಲ್ಲಿಯವರೆಗೆ ಈ ಸ್ವಾತಂತ್ರ್ಯ ಸಿಕ್ಕಿ 73 ವರ್ಷಗಳಲ್ಲಿ ಕಾಣದಂತಹ ಒಂದು ರಥದಲ್ಲಿ ಸಾವರ್ಕರ್ ಫೋಟೋ, ಇಲ್ಲಿಯವರೆಗೆ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳುವಂಥದ್ದು ಯಾರೂ ಇಲ್ಲ. ಅದಕ್ಕೊಂದು ಇದಿದೆ. ಅಂತಹ ಒಂದು ವ್ಯಕ್ತಿಯ ಫೋಟೋವನ್ನು ಹಾಕಿಕೊಂಡು ಈ ದಿನ ಮಾಡಬೇಕಿತ್ತು ಅಂತೇಳಿ ಇವರು ಕೇಳ್ತಾರೆ. PDO ಇದ್ದರು ಅಧ್ಯಕ್ಷರಲ್ಲಿ ಕೇಳುವಾಗ ಅಲ್ಲಿ ಸ್ವಲ್ಪ ಮಾತುಕತೆ ಆಗ್ತದೆ. ಅವರ ಫೋಟೋವನ್ನು ತೆಗೆದು ನೀವು ಯಾರ ಫೋಟೋ ಬೇಕಾದರೂ ಹಾಕಿ, ಪ್ರಧಾನಮಂತ್ರಿ ಬೇಕಾದರೂ ಫೋಟೋ ಹಾಕಿ ಸಾವರ್ಕರ್ ಫೋಟೋ ತೆಗಿಬೇಕು ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ಸ್ವಲ್ಪ ಅಲ್ಲಿ ಮಾತುಕತೆಯಾಗಿ ಸ್ವಲ್ಪ ಇದಾಗಿದೆ ಹೊರತು ಬೇರೆ ಏನು ಘಟನೆಯಲ್ಲಿ ನಡೀಲಿಲ್ಲ. ಬೇರೆ ಯಾವುದೇ ಘಟನೆ ನಡೀಲಿಲ್ಲ. ಅದರ ನಂತರ ಪೊಲೀಸ್ ಅಧಿಕಾರಿಯವರು ಬಂದು ಆ ರಥಯಾತ್ರೆಯನ್ನು ಮಾಡ್ತಾರೆ. ಅದು ಅದೇ ರೀತಿ ರಥಯಾತ್ರೆ ಮುಂದುವರಿತು. ಏಕಾಏಕಿ ಈ ಪಂಚಾಯತ್ನವರು, ಈ PDO ಅಧ್ಯಕ್ಷರು ಏಕಾಏಕಿ ಅಲ್ಲಿ SDPಯ 2 ನಮ್ಮ ಅಭ್ಯರ್ಥಿಗಳಿದ್ದಾರೆ ಅದರಲ್ಲಿ. ಆದರೂ ಕೂಡ ಅವರು ಕೂಡ ಅವ್ರಲ್ಲಿ ಕೇಳಿದೆವು, ಇಂಥದ್ದೇನಾದರೂ ಮೆಸೇಜ್ ಇತ್ತಾ, ಏನೂ ಇಲ್ಲ, ಯಾರಿಗೂ ಅದರ ಮಾಹಿತಿ ಇಲ್ಲ. ಏಕಾಏಕಿ ಒಂದು ಇಂತಹ ಯಾತ್ರೆ ಹೋಗೋದು ಬೇರೆ ಯಾವುದೇ ಪಂಚಾಯತಲ್ಲಿ ನಾವು ಕಾಣಲಿಲ್ಲ, ಇವತ್ತು ಕಾಣಲಿಲ್ಲ. ಅಂಥ ಒಂದು ಜಾತ್ರೆ ಹೊತ್ತು ಕಾಣಲಿಲ್ಲ. ಅದು ಅವರು ಯಾಕೆ ಹಾಗೆ ರೀತಿ ಮಾಡಿದ್ದಾರೆ ಪಂಚಾಯತ್ನವರು ಅಂತ ಹೇಳೋದು ನಮಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾವು ಖಂಡನೆಯನ್ನು ನೀಡ್ತೇವೆ. ಇದರ ಬಗ್ಗೆ ಅದರಲ್ಲಿ ಟಿಪ್ಪು ಸುಲ್ತಾನ ಫೋಟೋಯನ್ನು ಹಾಕಬೇಕಂತ ಒತ್ತಾಯ ಮಾಡಿ ಅಲ್ಲಿ ಅದು ಕೂಡ ನಮ್ಮ ಗಮನಕ್ಕೆ ಸರಿಯಾಗಿ ಬರಲ್ಲ. ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಸಾವರ್ಕರ್ ಫೋಟೋ ಹಾಕುವಾಗ ಟಿಪ್ಪುವರ ಫೋಟೋವು ಹಾಕ್ಬೋದು. ಟಿಪ್ಪು ಸುಲ್ತಾನ್ ಕೂಡ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ. ಈ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರದ್ದು ಇತ್ತೀಚಿನ 2 BJP ಸರ್ಕಾರ ಬಂದ ನಂತರ. ಟಿಪ್ಪು ಸುಲ್ತಾನು ಸ್ವಾತಂತ್ರ್ಯ ಹೋರಾಟಗಾರ 150 ವರ್ಷದ ಇತಿಹಾಸವಿದೆ. ನಾವು ಕಲಿತ ಚರಿತ್ರೆ ಪುಸ್ತಕದಲ್ಲಿ, ನಾನು ಕಲಿತ ಶಾಲೆಗಳಲ್ಲಿ ಎಲ್ಲರಲ್ಲೂ ಕೂಡ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರ ಅಂತಿತ್ತು. ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅಂತ ಎಲ್ಲಿಯೂ ಕೂಡ ಹೇಳಲಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರ ಈಗಿನವರು ಕೆಲವರು ಸಾವರ್ಕರ್ ಹೋರಾಟಗಾರ, ಟಿಪ್ಪು ಸುಲ್ತಾನ್ ಹೋರಾಟಗಾರ ಅಲ್ಲ ಅಂತ ಹೇಳ್ತಾರೆ. ದೇಶದ್ರೋಹ ಕೇಸ್ ದಾಖಲಿಸಲು ಅಂತ ಘಟನೆ ನಡೀಲಿಲ್ಲಲ್ಲ. ದೇಶದ್ರೋಹದಂತಹ ಯಾವುದೇ ಘಟನೆ ನಡೀಲಿಲ್ಲ. ಇದೇ ಜನ ಇವತ್ತು ಇಂಡಿಯಾ ದೇಶದ ಧ್ವಜಾರೋಹಣ ಮಾಡಿಕೊಂಡು ಅದಕ್ಕೆ ಸಲ್ಯೂಟ್ ಹೊಡೆದು ಜನಗಣಮನವನ್ನು ಅಲ್ಲಿ ಮಾಡಿ ಬಂದಂತಹ ವ್ಯಕ್ತಿಗಳು. ಸಾವರ್ಕರ್ ಫೋಟೋ ತೆಗಿಬೇಕು ಅಂತ ಹೇಳಿದ್ದೆ ಹೊರತು ಬೇರೆನಲ್ಲಿ ಹೇಳಲಿಲ್ಲ. ದೇಶದ್ರೋಹ ಹೇಗಾಗ್ತದೆ? ಯಾವುದು ರಾಜಕೀಯ ಕುಮ್ಮಕ್ಕು? ಇದರಲ್ಲಿ ರಾಜಕೀಯ ಅಂತ ಇದನ್ನು ರಾಜಕೀಯವಾಗಿ ಇದರನ್ನು ಬಳಸಿಕೊಳ್ತಾ ಇದ್ದಾರೆ. ಬೇರೆ ಬೇರೆ ಇವಾಗ ಬಂಧಿಸಿದ್ದಾರೆ ಅಂತ ಮಾಹಿತಿ ಇದೆ. 3 ಅವರು ಆ PDO ಮತ್ತು ಅಧ್ಯಕ್ಷರ ಬಗ್ಗೆ ಕೇಸು ಕೊಡಲಿಕ್ಕೆ ಬಂದಾಗ ಅವರನ್ನು ಅಲ್ಲಿ ಕೂತ್ಕೊಳಿಸಿದ್ದಾರೆ. ಅವರ ಮೇಲೆ ಇದು ಮಾಡಿ ನಾವು ಅದು ಅವರ ಬಗ್ಗೆ ವಿಚಾರಣೆ ಮಾಡಿದ್ದೇವೆ. ಅದೇನು ಕಾನೂನು ಕ್ರಮ ಇದೆ ಅದು ಪೊಲೀಸ್ ಅಧಿಕಾರಿಯವರು ಮಾಡುತ್ತಾರೆ. ಪ್ರತಿಭಟನೆ ನಾವೀಗ ಕೈ ಬಿಟ್ಟಿದ್ದೇವೆ. ಇವತ್ತು ನಾಳೆ ನೋಡಿ ಏನೆಲ್ಲ ಮುಂದಿನ ಇದನ್ನು ನೋಡಿಕೊಂಡು ಅನಿವಾರ್ಯವಾದಲ್ಲಿ ಪ್ರತಿಭಟನೆ ಮಾಡಿಕೊಳ್ತೇವೆ. ಇವತ್ತಿನ ಪ್ರತಿಭಟನೆಯನ್ನು ಕೈ ಬಿಟ್ಟಿದ್ದೇವೆ. ಕರ್ಫ್ಯೂದ ಕಾರಣ ನಾವು ನೋಡಿಕೊಂಡು ನಾಳೆ ಇದನ್ನು ನೋಡಿಕೊಂಡು ಅಡಿಷನಲ್ SP ಅವರು ಬಂದಿದ್ರು. ಅವರು ನಮ್ಮಲ್ಲಿ ಏನು ಹೇಳಲಿಲ್ಲ ಈ ವಿಷಯ. ಯಾವುದು ಮನವಿ ಮಾಡಿದ್ದೀರಿ? ನಾವು ಮನವಿ ಮಾಡಲಿಲ್ಲ. ನಾವೇನು ನಿಮ್ಮ ಕಾನೂನು ರೀತಿ ಉಂಟು ಅದನ್ನು ಸತ್ಯಾಂಶ ತಿಳಿದುಕೊಂಡು ಅದರ ಸತ್ಯ ಘಟನೆಯನ್ನು ಏನು ನೀವು ನೋಡಿಕೊಂಡು ಎಲ್ಲ ಇದೆ ಅದನ್ನು ನೋಡಿಕೊಂಡು ನೀವು ನಿಮ್ಮ ಇದು ಮಾಡಿ ಅಂತ ಹೇಳಿದ್ದೇವೆ. ನಿಮ್ಮ ಕಡೆಯಿಂದ ಕೂಡ ದೂರು ದಾಖಲಾಗಿದೆಯಾ? ಅದು ದೂರು ಕೊಡ್ಲಿಕ್ಕೆ ಬಂದವರನ್ನೇ ಅಲ್ಲಿ ಕುಳಿತುಕೊಳ್ಳಿಸಿದ್ದು. ಸ್ವೀಕರಿಸಿದಾರೆ ಅಥವಾ ದೂರು ದಾಖಲ? ಅದು ಸ್ವೀಕರಿಸ ನೋಡ್ತಾರೆ ಅಂತ ಹೇಳಿದ್ದೇವೆ. ಏನು ನೋಡಿಕೊಂಡು ಮಾಡ್ತೇವೆ ಅಂತ ಅಡಿಷನಲ್ SP ಹೇಳಿದ್ದಾರೆ. ನಾವು ಅದನ್ನು ಕಾದು ನೋಡ್ತೇವೆ. ಈಗ ಬಂಧಿಸಿದವರ ಮೇಲೆ FIR ದಾಖಲಾಗಿದೆ ಆಗಿದೆ ಅಂತ ಅವರು ಹೇಳ್ತಾರೆ. ನಮಗೇನದು ಅದರ ಸ್ಪಷ್ಟತೆ ಇಲ್ಲ. ಅದರ ಬಗ್ಗೆ ನೋಡಿಕೊಂಡು ಸುಮ್ಮನೆ ಕೇಸೆಲ್ಲ ದಾಖಲಿಸಿದರೆ ನಾವು ಕೂಡ ಅದರ ಮುಂದಿನ ಹೋರಾಟಕ್ಕೆ ಸಜ್ಜಾಗಬೇಕಾಗುತ್ತದೆ. ನಮ್ಮ ಪಕ್ಷದ ಸಿದ್ಧಾಂತ ಕೂಡ ಅದಾಗಿರ್ತದೆ. ಇದಿತ್ತು, ಪ್ರೊಟೆಸ್ಟ್ ಇತ್ತಲ್ಲ ನಮ್ಮದು.
ಅದು ಅವರ ಅಪೇಕ್ಷೆಯ ಮೇರೆಗೆ ನಾವು ಕ್ಯಾನ್ಸಲ್ ಮಾಡಿದ್ವಿ. ಹಾಗೆ ಅವರದ್ದು 2 ಗಂಟೆಗೆ ಪ್ರೊಟೆಸ್ಟ್ ಆಗಿದೆ ಇಂದು ಇವರದ್ದು. ಆದ ಕಾರಣ ಅದರ ಬಗ್ಗೆ ನಾವು ಕೇಸ್ ದಾಖಲಿಸಿ ಮಾಡ್ತೇವೆ. ಅವರು ಪ್ರತಿಭಟನೆ ಮಾಡಿದ್ದಾರೆ. ಕರ್ಫ್ಯೂ ಉಲ್ಲಂಘನೆ ಮಾಡಿದ್ದಾರೆ. ಅವರು ಸುಮಾರು 60 ಜನ ಸೇರಿಕೊಂಡು ನಮ್ಮ ಪಾರ್ಟಿಯ ಬಗ್ಗೆ ಅವಹೇಳನ ಮಾತುಗಳನ್ನೆಲ್ಲ ಆಡಿದ್ದಾರೆ. ಅವರ ಬಗ್ಗೆ ನಾವು ಕೂಡ ಕೇಸಲ್ಲಿ ದಾಖಲು ಮಾಡ್ತೇವೆ. ಓಕೆ, ಥ್ಯಾಂಕ್ ಯು.